ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ದೇವಾಲಯಗಳ ಮೇಲೆ ದಾಳಿ ಹಾಗೂ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಮಂಗಳೂರಿನ ಆರ್ಯ ಸಮಾಜ ಸಮೀಪದಲ್ಲಿರುವ ಇಸ್ಕಾನ್ ಮಂದಿರದ ವತಿಯಿಂದ ಪ್ರತಿಭಟನೆ ನಡೆಯಿತು. ಇದೇ ವೇಳೆ ಕೃಷ್ಣ ಕೀರ್ತನೆಗಳನ್ನು ಹಾಡುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಕಾರುಣ್ಯ ಸಾಗರ್ ದಾಸ್ ಅವರು ಮಾತನಾಡಿ, ಬಾಂಗ್ಲಾದೇಶದ ಸರ್ಕಾರ ಹಿಂದೂಗಳಿಗೆ ರಕ್ಷಣೆ ನೀಡುವ ಕೆಲಸ ಮಾಡಬೇಕು, ಜೊತೆಗೆ ರಕ್ಷಣೆಯನ್ನ ಕೊಡಬೇಕು ಎಂದು ಆಗ್ರಹಿಸಿದರು. ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಅಲ್ಪಸಂಖ್ಯಾತರು ಜನರಿಗೆ ತುಂಬಾ ಒಂದು ಒತ್ತಡ, ತೊಂದರೆ, ಕಷ್ಟ ಆಗಿದೆ. ಕೆಲವು ದುಷ್ಕರ್ಮಿಗಳು ಸುಮಾರು ಒಂದು 500 ಜನ ಅಷ್ಟು ಬಂದು ನಮ್ಮ ಇಸ್ಕಾನ್ ದೇವಾಲಯ ಮತ್ತು ಹಿಂದೂ ಅಲ್ಪಸಂಖ್ಯಾತರನ್ನು ತುಂಬ ವೇದನೆ ಕೊಟ್ಟಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಮಗೆ ಒಂದು ಜಸ್ಟಿಸ್ ಬೇಕು, ಒಂದು ಪ್ರೊಟೆಕ್ಷನ್, ರಕ್ಷಣೆ ಬೇಕು ಸರ್ಕಾರದಿಂದ, ಬಾಂಗ್ಲಾದೇಶ ಸರ್ಕಾರದಿಂದ ಮತ್ತು ಬಾಂಗ್ಲಾದೇಶ ಪ್ರಧಾನಮಂತ್ರಿಯಿಂದ ಒಂದು ಸಹಾಯ ಬೇಕು ಅಂತ ಕೋರಲಿಕ್ಕೆ, ಮತ್ತೆ ಅಲ್ಲಿರೋ ಜನರಿಗೆ ನಮ್ಮ ಒಂದು ಸಾಲಿಡ್ ಸಪೋರ್ಟ್ ಇದೆ ಅಂತ ಅವ್ರಿಗೆ ಒಂದು ಭರವಸೆ ಕೊಡಲಿಕ್ಕೆ ಈ ಒಂದು ಕೀರ್ತನೆ ಏರ್ಪಡಿಸಿದ್ದೀನಿ. ಇಡೀ ವಿಶ್ವದಲ್ಲಿ ಇಸ್ಕಾನ್ ದೇವಾಲಯಗಳು ಕೂಡ ಎಲ್ಲರೂ ಒಟ್ಟು ಸೇರಿ ಈ ಒಂದು ಕೀರ್ತನೆ, ಈ ತರ ಒಂದು ಕೀರ್ತನ್ ಪ್ರಾಟೆಸ್ಟ್ ಅಂತ ಇಟ್ಕೊಂಡಿದ್ವಿ. ಕೀರ್ತನ ಮೂಲಕ ಪ್ರತಿಭಟನೆ ಮಾಡ್ತಾ ಇದೀವಿ. ಬೇರೆ ಒಂದು ವಾಲೆಂಟ್ ರೂಟ್ ತಗೊಂಡಿಲ್ಲ ನಾವು. ದೇವರ ಒಂದು ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆ ಒಂದು ರೂಟ್ ತಗೊಂಡು ನಾವು ಮಾಡ್ತಾ ಇದೀವಿ. ಈ ವೇಳೆ ಕಾರ್ಯದರ್ಶಿ ಸಾನಂದನ ದಾಸ್, ಸಂಯೋಜಕ ರೋಹಿಣಿ ಸುತದಾಸ್, ಭಕ್ತರಾದ ಹರಿಚರಣ್ ದಾಸ್, ದಿನೇಶ್ ಪೈ, ನರಸಿಂಹ ಪ್ರಭು, ಉಮೇಶ್ ರಾವ್ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.